ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ ಸಮೀಪದ ಮಣಂಕಾಪು ಎಂಬಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಮದರ್ ತೆರೇಸಾ ವಸತಿ ಸಂಕೀರ್ಣದ ಉದ್ಘಾಟನಾ ಸಮಾರಂಭವು ಶನಿವಾರ ಸಂಜೆ ನಡೆಯಿತು. ಡೊನಾಲ್ಡ್ ಬಂಟ್ವಾಳ ಮಾಲಕತ್ವದ ಈ ವಸತಿ ಸಂಕೀರ್ಣವನ್ನ ಶೆರಿನ್ ಡಿಲೋನಾ ಉದ್ಘಾಟಿಸಿದ್ರು. ಮಡಂಕಾಪು ಇನ್ಫೆಂಟ್ ಜೀಸಸ್ ಚರ್ಚ್ನ ಧರ್ಮಗುರುಗಳಾದ ಅತಿ ವಂದನೀಯ ರೆವರೆಂಡ್ ಫಾದರ್ ವಾಟರ್ ಡಿಮೆಲ್ಲೋ ದೀಪ ಪ್ರಜ್ವಲಿಸಿ ಶುಭಾಶೀರ್ವಚನ ನೀಡಿದ್ರು. ಎರಡು ಬದಿಯಲ್ಲಿ ಕೂಡ ಮೊದಲು ನೀರು ನಿಲ್ಲುವಂತಹ ಪ್ರದೇಶ, ಈಗ ಅದಕ್ಕೆಲ್ಲ ಮಣ್ಣು ಹಾಕಿ ಇಂತಹ ಒಂದು ದೃಢವಾದ ರೆಸಿಡೆನ್ಸಿ ಅಥವಾ ಬೇರೆ ವಾಣಿಜ್ಯ ಕೇಂದ್ರಗಳನ್ನು ಸ್ಥಾಪಿಸ್ತಾ ಇದ್ದೇವೆ. ಅಂದ ಮೇಲೆ ಅದರ ಪಂಚಾಂಗ ಅದು ಎಷ್ಟು ಕೆಳಗೆ ಹೋಗ್ತದೆ ಅಷ್ಟು ಮೇಲೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಗಲ್ಫ್ ರಾಷ್ಟ್ರಕ್ಕೆ ಹೋದ್ರೆ ನಾವು ನಿಜವಾಗಿ ಅಚ್ಚರಿಗೊಳ್ಳುತ್ತೇವೆ, ಅದು ಹೇಗೆ ಸಾಧ್ಯ, ಈ ಮರಳಿನ ಮೇಲೆ ಇಂತಹ ಒಂದು ಹೈ ರೈಸ್ ಬಿಲ್ಡಿಂಗ್ಸ್ ಎಲ್ಲವೂ ಸಾಧ್ಯ ಉಂಟು ಯಾವಾಗ ಈ ಫೌಂಡೇಶನ್ ಅಥವಾ ಪಂಚಾಂಗ ಅದು ಭದ್ರ ಉಂಟು. ನಾವು ಹಾಕುವಂತಹ ಸಿಮೆಂಟ್ ಆಗಲಿ ಜಲ್ಲಿ ಆಗಲಿ ರಾಸಾಯನಿಕ ಮಿಶ್ರಣ ಯಾವಾಗ ಸರಿ. ವಸತಿ ಸಮುಚ್ಚಯದ ಮೂಲಕ ಡೊನಾಲ್ಡ್ ಬಂಟ್ವಾಳ್ ಕಟ್ಟಡ ನಿರ್ಮಾಣದ ಹಿಂದಿನ ಯಶೋಗಾಥೆಯನ್ನ ತಿಳಿಸಿದ್ರು. ಯಾರಿಗೂ ಬೇಡವಾದ ಸ್ಥಳ 22 ಲಕ್ಷಕ್ಕೆ ಕೂಡ ಒಂದು ಬೇಡವಾದ ಒಂದು ಫ್ಲಾಟ್ ಇವತ್ತು 45 ಲಕ್ಷಕ್ಕೆ ಸೇಲ್ ಆಯಿತು. ಹಾಗೆ 12.5 ಸೆಂಟ್ಸಿನಲ್ಲಿ 12 ಫ್ಲಾಟ್ಗಳನ್ನು ನಿರ್ಮಿಸಿ ಎಲ್ಲರ ಕೆಂಗಣ್ಣಿಗೆ ನಾನು ಗುರಿಯಾದೆ. ಎಲ್ಲರಂದ್ರೆ ಎಲ್ಲ ಕುಟುಂಬಕ್ಕೆ ಅವರ ಇವರೆಲ್ಲ ಕೆಂಗಣ್ಣಿಗೆ ಗುರಿಯಾದೆ. ಆದ್ರೆ ನಾನು ಮತ್ತು ಜಾರ್ಜ್ ಇಂಜಿನಿಯರ್ ಅವರು ಸಾಧಿಸಿ ನಮ್ಮ ಬಾಲಕೃಷ್ಣ ಗೌಡ ಟೌನ್ ಪಂಚಾಯತ್ ಆಫೀಸರ್ಗೆ. ಮಾಜಿ ಸಚಿವ ಬಿ ರಮಾನಾಥರಯ್ಯವರು ಮಾತನಾಡಿ, ಡೊನಾಲ್ಡ್ ಬಂಟ್ವಾಳ ಅವರ ಪ್ರಾಮಾಣಿಕತೆ ಹಾಗೂ ನಿರಂತರ ಪ್ರಯತ್ನದ ಪರಿಶ್ರಮವಾಗಿ ಇಂತಹ ವಸತಿ ಸಮುಚ್ಚಯವನ್ನ ನಿರ್ಮಿಸಲು ಸಾಧ್ಯವಾಗಿದೆ. ಸಣ್ಣ ಬಾಲಕನಿಂದಲೇ ಡೊನಾಲ್ಡ್ ಬಂಟ್ವಾಳ್ ಅವರನ್ನ ನಾನು ಅರಿತಿದ್ದೇನೆ ಎಂದು ತಿಳಿಸಿ ಶುಭ ಹಾರೈಸಿದ್ರು. ಹುಡುಗನಿದ್ದಾಗ ನೋಡ್ತಾ ಇದ್ದೆ, ಒಬ್ಬ ಕ್ರಿಯಾಶೀಲ ಯುವಕ, ಚಟುವಟಿಕೆಯಿಂದ ಇರ್ತಕ್ಕಂಥ ಒಬ್ಬ ಯುವಕ. ಅವರಿಬ್ಬರು ಅಣ್ಣ ತಮ್ಮಂದಿರು ಯಾವಾಗಲೂ ಕ್ರಿಯಾಶೀಲ, ಯಾವುದೇ ಒಂದು ಕೆಲಸದಲ್ಲಿ ಅವರನ್ನು ತೊಡಗಿಸ್ಕೊಳ್ತಾ ಇದ್ದಾರೆ. ಲಯನ್ಸ್ ಕ್ಲಬ್ನ ಜಿಲ್ಲಾ ಉಪಗವರ್ನರ್ ರೊನಾಲ್ಡ್ ಐಸಕ್ ಗೋಮ್ಸ್, ಪುರಸಭಾ ಸದಸ್ಯ ಲೋಲಾಕ್ಷ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. 46 ವರ್ಷಗಳಿಂದ ಪತ್ರಿಕೆ ವಿತರಣೆ ಮಾಡುವ ಹಿರಿಯ ಪತ್ರಿಕಾ ವಿತರಕ ನರಸಿಂಹ ಪೈ, ಸಿಎ ಪರೀಕ್ಷೆ ಉತ್ತೀರ್ಣಗೊಳಿಸಿದ ರೆನೀಶ್ ದಿಕ್ವೇರ್ ಅವರನ್ನ ಅಭಿನಂದಿಸಲಾಯಿತು. ಡೊನಾಲ್ಡ್ ಬಂಟ್ವಾಳ ಅವರ ಧರ್ಮಪತ್ನಿ ಸಿನಿತಾ ಡೊನಾಲ್ಡ್ ಹಾಜರಿದ್ರು. ಡೊನಾಲ್ಡ್ ಅವರ ಹಿತೈಷಿಗಳು, ಬಂಧುಗಳು ಆಗಮಿಸಿ ನೂತನ ವಸತಿ ಸಮುಚ್ಚಯಕ್ಕೆ ಶುಭ ಕೋರಿದ್ರು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.